ಪುಂಡರು ದೈತ್ಯ ಕಂಹಾಸುರನ ನೆಮ್ಮದಿ ಪೃಥ್ವಿಯಲ್ಲವ ಸಂಚರಿಸಿ ಶೋಧಿಸುವೆವೆಂದೆನುತ್ತ
ಸೇರಿದೆ. ಸ್ನಾನಾದಿ ಸತ್ಕರ್ಮವನ್ನು ಮಾಡಿದ್ದೀರಲ್ಲ. ನಿತ್ಯ ಕರ್ಮ ಎಲ್ಲ ಯಾಕಂದ್ರೆ ನಾವು ಜೀವನದಲ್ಲಿ ಭೂಮಿಯಲ್ಲಿ ಇರಬಹುದಾದ ಸಕಲ ಸುಖವನ್ನು ಕೂಡ ತ್ಯಜಿಸಿ ಕಾಡಿನಲ್ಲಿದ್ದೇವೆ. ಯಾಕೆ? ನಿಸ್ವಾರ್ಥ ಸೇವೆ ನಮ್ಮದು. ಲೋಕದ ಹಿತಕ್ಕಾಗಿ ಸದಾಕಾಲವು ಯಾಗ ಯಜ್ಞಾದಿ ಸತ್ಕರ್ಮಗಳನ್ನು ಆಚರಿಸುತ್ತಾ ಆ ಮೂಲಕ ದೇವತೆಗಳ ಮನಸ್ಸನ್ನು ಮೆಚ್ಚಿಸಿ ಭೂಲೋಕಕ್ಕೆ ಸಮಯಕ್ಕೆ ಸರಿಯಾಗಿ ಮಳೆ ಆಗಿ ಆ ಮೂಲಕ ಬೆಳೆಯಾಗಿ ಲೋಕದ ಪರಿಸ್ಥಿತಿ ಒಳ್ಳೆ ರೀತಿಯಲ್ಲಿ ನಡೆಯುವುದಕ್ಕಾಗಿ ನಾವು ಮಾಡುವ ಪ್ರಯತ್ನ. ಹಾಗಾದ್ರೆ ನಿಸ್ವಾರ್ಥ ಸೇವೆ ನಮ್ಮದು. ಆಚಮನ ಮಾಡಿದ್ದೀರಲ್ಲ. ಓ ನೆಲ ಸುದ್ದಿ, ಜಲ ಸುದ್ದಿ, ಊರೆಲ್ಲ ಸುದ್ದಿ. ಏನು ಸುದ್ದಿ? ಋಷಿಮುನಿಗಳೆಲ್ಲ ಸೇರಿಕೊಂಡು ಕಾಡಿನಲ್ಲಿ ಯಾಗ ಯಜ್ಞಾದಿ ಸತ್ಕರ್ಮಗಳನ್ನು ಆಚರಿಸುತ್ತಾ ಇದ್ದಾರೆ ಎನ್ನುವಂತಹ ವಿಷಯ ಪ್ರಪಂಚಕ್ಕೆ ಪಸರಿಸಿ ಹೋಗಿದೆ. ಆದ್ದರಿಂದ ನಿತ್ಯ ಕರ್ಮದಂತೆ ನಾವು ಮಾಡಬೇಕಾದ ಕೃತ್ಯ ಯಾವುದು? ಯಾವುದೇ ಒಂದು ಕಾರ್ಯಕ್ರಮವನ್ನು ಮುಂದುವರಿಯಬೇಕಾದ್ರೂ ವಿಘ್ನೇಶ್ವರನ್ನು ಧ್ಯಾನ ಮಾಡಬೇಕು. ಆ ಎಲ್ಲವರು ಕೈ ಮುಗಿರಿ. ಗಜಾನೂತಕನಾದಿ ಸೇವಿತಂ ಕವಿತ್ತಯಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ. ಓಂ ಅಗ್ನಿ ಪ್ರತಿಷ್ಠಾಪನಂ ಅಗ್ನಿ ಪ್ರಜ್ವಲಿತಂ ವಂದೇ ಜಾತವೇದ ಹುತಾಶನಂ. ಓಂ ಮೇಘಾನಾದ ಘಾಟಾಪಟಂ ಘಟಪಟಂ ವರ್ತತೆ ವಿದ್ಯುತ್ ಕೋಟಿ ಕಿಕಿ ಕಿಕಿ ದೃಶ್ಯತೆ.
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.